ಮಂಗಳೂರಿನ ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ ಭಾಷೆ ಮತ್ತು ಸಂಸ್ಕೃತಿ ಅಧ್ಯಯನ ನಿಕೇತನದ ವತಿಯಿಂದ ಹೊಸ ಹೊಸರೆಂಬ ಕಾರ್ಯಕ್ರಮವು ಎಲ್ಸಿಆರ್ಐ ಸಭಾಂಗಣದಲ್ಲಿ ನಡೆಯಿತು. ಮಂಗಳೂರಿನ ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ಎಲ್ಸಿಆರ್ಐ ಸಭಾಂಗಣದಲ್ಲಿ ಪಿಯುಸಿ ಕಲಾ ವಿದ್ಯಾರ್ಥಿಗಳ ವಿಶೇಷ ಅಂತಾರಾಜ್ಯ ಸಾಂಸ್ಕೃತಿಕ ಸಮಾವೇಶ ಮತ್ತು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಕ್ಕೆ ಚಾಲನೆ ದೊರಕಿತು. ಕಾರ್ಯಕ್ರಮವನ್ನ ರಂಗನಟ ಮತ್ತು ಸೂಪರ್ ಹಿಟ್ ಚಿತ್ರದ ಪ್ರಖ್ಯಾತ ಭಾವ ಪಾತ್ರಧಾರಿ ಪುಷ್ಪರಾಜ್ ಬಳ್ಳಾರ್ ಅವರು ಉದ್ಘಾಟಿಸಿದರು. ತದಬಳಿಕ ಮಾತನಾಡಿದ ಅವರು, ಕಲೆಗೆ ಮನೆಯಿಂದಲೇ ಪ್ರೋತ್ಸಾಹ ಸಿಕ್ಕಾಗ ಅತ್ಯುತ್ತಮ ಕಲಾವಿದರಾಗಿ ಮೂಡಿಬರುತ್ತಾರೆ. ಅದೇ ರೀತಿ ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ ಕಲೆಗೆ ಯಾವ ಪ್ರೋತ್ಸಾಹ ನೀಡುತ್ತಾರೆಂಬುದಕ್ಕೆ ಈ ವೇದಿಕೆ ಸಾಕ್ಷಿಯಾಗಿದೆ ಎಂದು ಹೇಳಿದರು. ಇಲ್ಲಿ ವೇದಿಕೆ ನೋಡುವಾಗಲೇ ಗೊತ್ತಾಗ್ತದೆ ಈ ಕಾಲೇಜ್ ಕಲೆಗೆ ಎಷ್ಟು ಮಹತ್ವವನ್ನು ಕೊಟ್ಟಿದೆ ಅಂತ ಹೇಳಿ. ನಾನು ಸಾಧಾರಣ ಕಾಲೇಜಿಗೆ ಹೋಗಿದ್ದೆ, ಇಂಥ ವೇದಿಕೆಯನ್ನು ನೋಡಿಲ್ಲ. ನಾನು ಅದೇ ಕೂತ್ಕೊಂಡು ನೋಡ್ತಾ ಇದ್ದೆ, ಟೌನು ಒಂಥರ ಇದೆ. ವೇದಿಕೆಯನ್ನ ಎಷ್ಟು ಚೆನ್ನಾಗಿ ಇಟ್ಟುಕೊಂಡಿದ್ದಾರೆ. ಆಗ್ಲೇ ಗೊತ್ತಾಯ್ತು ಕಲೆಗೆ ತುಂಬಾ ಪ್ರೋತ್ಸಾಹ ಕೊಡ್ತಾರೆ ಈ ಕಾಲೇಜುಗಳು ಅಂತ. ತುಂಬಾ ಖುಷಿ ಆಗುತ್ತೆ. ಹೇಳಿದ್ರೆ ಕಾಂತಾರ ಬಂದ ಕೂಡಲೇ ನನಗೊಂದು ಗರ್ನಲ್ ಅಪ್ಪು ಅಂತ ಹೇಳಿ ಒಂದು ಹೆಸರು ಬಂದಿತ್ತು. ಈಗ ಭಾವ ಅಂತ ಕರೀತಾ ಇದ್ದಾರೆ ಎಲ್ಲರೂ ಊರವರೆಲ್ಲ ನನ್ನೊಂದು ಹೊಸ ಹೆಸರು ಕರೆಯುವಾಗ ತುಂಬಾ ಖುಷಿ ಆಗುತ್ತೆ. ಮನೆಯಲ್ಲಿ ಒಂದು ಹೆಸರು ಇಟ್ಟಿರ್ತಾರೆ, ಆದ್ರೆ ಪಬ್ಲಿಕ್ ಅಲ್ಲಿ ಬೇರೆನೇ ಹೆಸರು ಕೊಡುವಾಗ ತುಂಬಾ ಖುಷಿ ಆಗುತ್ತೆ. ಕಲೆಗೆ ಮನೆಯಿಂದಲೇ ನನಗೆ ಸಪೋರ್ಟ್ ಇದ್ರು, ಹಾಗೆ ನಿಮ್ಗೂ ಸಪೋರ್ಟ್ ಇರಬಹುದು ಅಂತ ನನ್ನೊಂದು ಅನಿಸಿಕೆ. ಯಾವಾಗ ಮನೆಯಿಂದ ಒಂದು ಕಲೆಗೆ ಸಪೋರ್ಟ್ ಸಿಕ್ಕಿತೋ ಅವನಿಗೆ ಬೇರೇನು ಬೇಡ. ಮನೆಯಲ್ಲಿ ಸಪೋರ್ಟ್ ಸಿಕ್ಕಿದ್ರೆ ಮತ್ತೆ ಊರವರ ಸಪೋರ್ಟ್ ಸಿಗ್ತದೆ, ಮತ್ತೆ ಕಾಲೇಜ ಶಾಲೆ ಎಲ್ಲ ಸಪೋರ್ಟ್ ಸಿಕ್ಕಿದ್ರೆ ಅವ್ರು ಎತ್ತರಕ್ಕೆ ಬೆಳೀತಾನೆ ಅಂತ ನನ್ನ ಅನಿಸಿಕೆ. ನನಗೆ ಹಾಗೆ ಆಗಿದೆ. ಮನೆಯಲ್ಲಿ ಎಲ್ಲರೂ ಸಪೋರ್ಟ್ ಇದ್ರು. ನಾನು ಮೊದಲನೇದಾಗಿ ಫಸ್ಟಿಗೆ ನಾನು ಸಂಗೀತಗಾರನಾಗಿದ್ದೆ, ಆರ್ಕೆಸ್ಟ್ರಾದಲ್ಲಿ ಆಡ್ತಾ ಇದ್ದೆ. ಮತ್ತೆ ನನಗೆ ಈ ಕಾಪಿಕಾಡ್ ಅವರ ಡ್ರಾಮಾ ಎಲ್ಲ ನೋಡಿದ ಮೇಲೆ ನನಗೂ ಒಂದು ನಾಟಕದಲ್ಲಿ ಮಾಡಬೇಕು ಅನ್ನೋ ಆಸೆ ಆಯಿತು. ಮತ್ತೆ ನಾನು ಫೀಲ್ಡ್ ಚೇಂಜ್ ಮಾಡಿದೆ, ನಾಟಕಕ್ಕೆ ಬಂದೆ. ತದಬಳಿಕ ಮಾತನಾಡಿದ ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ಕುಲಪತಿ ರೆವರೆಂಡ್ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಎಸ್ಜಿ ಅವರು ಮಾತನಾಡಿ, ಫಿಲ್ಮ್ ನೋಡಿದ್ದೇವೆ, ತುಂಬಾ ಖುಷಿಯಾಗಿದೆ. ಜೊತೆಗೆ ನಮ್ಮ ವಿದ್ಯಾರ್ಥಿನಿ ಈ ಚಿತ್ರದಲ್ಲಿ ನಟಿಸಿದ್ದಾಳೆ. ಪ್ರಸ್ತುತ ದಿನಗಳಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಎಂದು ಹೇಳಿದ್ರು. ನಾನು ಕೂಡ ಮೆಲ್ಲನೆ ಹೋಗಿ ರಾತ್ರಿ ಮಕ್ಕಳಿಗೆ ಎಕ್ಸಾಮ್ ಇರ್ಬೇಕಂದ್ರೆ ಮಾತ್ರ ನಮ್ಗೆ ಸಾಧ್ಯ ಅಲ್ವಾ. ಆ ಟೈಮಲ್ಲಿ ಹೋಗಿ ನೋಡಿದಿಲ್ಲ, ಎಲ್ಲ ಮಕ್ಕಳು ಇರ್ತಾರೆ, ಕೇಳ್ತಾರೆ ನಮಸ್ಕಾರ ಅಂತ ಹೇಳಿದ್ರೆ ಯಾರಿಲ್ಲದಾಗ ಹೋಗಿ ನೋಡಿ ಬಹಳ ಆನಂದಿಸಿದೆ. ಅದಕ್ಕೆ ನನ್ಗೆ ಗೊತ್ತಿರಲಿಲ್ಲ ಅವತ್ತು ನಮ್ಮ ವಿದ್ಯಾರ್ಥಿ ಕೂಡ ಇದರಲ್ಲಿ ಸಿನಿಮಾದಲ್ಲಿ ಇದ್ಲಂತ. ಅದೇ ರೀತಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೂಡ ಅತೀಶ್ ಅವರು ಕೂಡ ನಮ್ಮ ವಿದ್ಯಾರ್ಥಿ ಈ ಸೋ ಅಲ್ಲಿ ಇದ್ರು. ನನಗೆ ಬಹಳ ಸಂತೋಷ ಆಯಿತು. ಯಾಕಂದ್ರೆ ನಾವು ಮಕ್ಕಳಿರ್ಬೇಕಾದ್ರೆ ಹಿಂದಿ ಸಿನಿಮಾವನ್ನು ನೋಡೋದು, ಅದರಲ್ಲಿ ಒಬ್ಬರು ಹೀರೋ ಇರ್ತಾರೆ, ಹೀರೋಯಿನ್ ಇರ್ತಾರೆ. ಆದ್ರೆ ಈ ಸೂಪರ್ ಶೋ ಅಲ್ಲಿ ಹೀರೋ ಹೀರೋಯಿನ್ ಅಂತ ಒಂದು ಇಲ್ಲ. ಅಲ್ಲಿ ಎಲ್ಲರೂ ಅದರಲ್ಲಿ ಪ್ರದರ್ಶನ ಮಾಡ್ತಾ ಇದ್ರೆ ಎಲ್ಲ ಪಾತ್ರ ಮುಖ್ಯವಾದದ್ದು. ಇದೊಂದು ಟ್ರೆಂಡ್ ಬದಲಾಗಿ ಬಿಟ್ಟಿದೆ. ಇದು ಬದಲಾದದ್ದು ಬಹಳ ಒಂದು ಒಳ್ಳೆಯ ರೀತಿ. ಯಾಕಂದ್ರೆ ಬಹಳಷ್ಟು ಸಿನಿಮಾಗಳು, ಕಾಂತಾರ ಇರಬಹುದು, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಅದರಲ್ಲಿ ಕೂಡ ನಾವು ನೋಡಿದ್ದೇವೆ. ಬಹಳಷ್ಟು ವಿಶೇಷ ರೀತಿಯಲ್ಲಿ ಆದ ಒಂದು ಸಿನಿಮಾಗಳು. ಈ ವೇಳೆ ಸಂಸ್ಥೆಯ ರೆಕ್ಟರ್ ರೆವರೆಂಡ್ ಫಾದರ್ ಮೆಲ್ವಿನ್ ಜೋಸೆಫ್ ಪಿಂಟು ಎಸ್ಜಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಈ ಸಂದರ್ಭದಲ್ಲಿ ಜಪಾನ್ ಟೋಕಿಯೋ ಸೋಫಿಯಾ ವಿಶ್ವವಿದ್ಯಾನಿಲಯ ಪತ್ರಿಕೋದ್ಯಮ ವಿಭಾಗದ ರೆವರೆಂಡ್ ಡಾಕ್ಟರ್ ಅರುಣ್ ಪ್ರಕಾಶ್ ಡಿಸೋಸಾ ಎಸ್ಜೆ, ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಮಹಲಿಂಗ ಬಟ್ಕೆ, ಸಮಾವೇಶದ ಆಯೋಜಕರಾದ ಕ್ರಿಸ್ಟೋಫರ್ ನಿನಾಸಂ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.